ಗುರುವಾರ ಸುರಿದ ಭಾರೀ ಮಳೆಗೆ ಬ್ರಹ್ಮಾವರ ಬಾರ್ಕೂರು ಕೂರಾಡಿ ಹನೇಹಳ್ಳಿ ಮಠಪಾಡಿ ಭಾಗದ ತಗ್ಗು ಪ್ರದೇಶದಲ್ಲಿ ನೀರು ತುಂಬಿ ಹಲವಾರು ಮನೆ ಅಂಗಳ ತನಕ ನೀರು ತುಂಬಿದೆ. ಬಾರ್ಕೂರು ಸಂಕಮತಾಯಿ ಕೂರಾಡಿ ಕುಂಟೂರು ಕಿರಿಸೇತುವೆ ಬಳಿ ಸುತ್ತಮುತ್ತಲಿನ ಎತ್ತರದ ಪ್ರದೇಶದಿಂದ ಹರಿದು ಬಂದ ನೀರು ಸುತ್ತಮುತ್ತಲಿನ ಗದ್ದೆ ಮತ್ತು ಮನೆ ಅಂಗಳ ತನಕ ನೀರು ತುಂಬಿರುವುದು ಕಂಡುಬಂದಿದೆ. ಹನೇಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅರುಂಧತಿ ಬಹುತೇಕ ಕಡೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು.